ದಿಶಾ ವೃತ್ತಿ ಸಲಹೆ ಮತ್ತು ಮಾರ್ಗದರ್ಶನ ಕೇಂದ್ರ ಮಂಗಳೂರಿನಲ್ಲಿ ಶುಭಾರಂಭಗೊಂಡಿತ್ತು. ನಗರದ ಬಿಜಿಯಲ್ಲಿರುವ ಪ್ಯಾರಡೈಸ್ ಸ್ಟ್ರೀಟ್ನಲ್ಲಿ ಉದ್ಘಾಟನೆಗೊಂಡಿತು. ಹೈಸ್ಕೂಲ್ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿ ದಿಶಾ ವೃತ್ತಿ ಸಲಹೆ ಮತ್ತು ಮಾರ್ಗದರ್ಶನ ಕೇಂದ್ರ ಶುಭಾರಂಭಗೊಂಡಿದೆ. ನಗರದ ಬಿಜಿಯಲ್ಲಿರುವ ಪ್ಯಾರಡೈಸ್ ಸ್ಟ್ರೀಟ್ನಲ್ಲಿ ನೂತನ ದಿಶಾ ವೃತ್ತಿ ಸಲಹೆ ಮತ್ತು ಮಾರ್ಗದರ್ಶನ ಕೇಂದ್ರವನ್ನು ಮಾನಸಿಕ ಆಪ್ತ ಸಮಾಲೋಚಕಿ ಡಾಕ್ಟರ್ ರಮೀಳಾ ಶೇಖರ್ ಅವರು ರಿಬ್ಬನ್ ಹಾಗೂ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಇಂದಿನ ಯುವ ಜನಾಂಗಕ್ಕೆ ವೃತ್ತಿ ಸಲಹೆ ಮತ್ತು ಮಾರ್ಗದರ್ಶನ ಅನಿವಾರ್ಯವಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗೊಂದಲದಲ್ಲಿರುತ್ತಾರೆ. ಮತ್ತೆ ಏನು ಮಾಡಬೇಕೆಂಬ ಗೊಂದಲದಲ್ಲಿರುವ ಈ ಸಂದರ್ಭದಲ್ಲಿ ಇದು ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದರು. ಮೆಡಿಕಲ್ ಆ್ಯಂಡ್ ನಾನ್ ಮೆಡಿಕಲ್ ಪ್ರೊಫೆಷನಲ್ಸ್ ಆರ್ ಜೆನ್ವಿನ್. ಅದು 100% ನಾನು ಹೇಳ್ತೀನಿ. ಅಟ್ ಲೀಸ್ಟ್ ವಿತ್ ರೆಫರೆನ್ಸ್ ಟು ಸೈಕ್ಯಾಟ್ರಿಸ್ಟ್, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್, ಮೆಡಿಕಲ್ ಪ್ರೊಫೆಷನಲ್ಸ್ ನನಗೆ 100% ಹೇಳ್ಬೋದು. ದೇ ಆರ್ ವೆರಿ ಜೆನ್ವಿನ್. ಆ ಜೆನ್ವಿನ್ನೆಸ್ ಜೊತೆ ಅವರ ನಾಲೆಜ್ ಮತ್ತು ಸ್ಕಿಲ್ಲನ್ನು ಹಾಕಿದರೆ ದ ಔಟ್ಕಮ್ ವಿಲ್ ಬಿ ವೆರಿ ಗುಡ್. ಆ್ಯಂಡ್ ಐ ಥಿಂಕ್ ದ್ಯಾಟ್ ಈಸ್ ವಾಟ್ ವಿ ಆರ್ ಸೀಯಿಂಗ್ ಟುಡೇ ಆ್ಯಸ್ ದಿಶಾ. ಆ ಜೆನ್ವಿನ್ನೆಸ್ ಅವರಲ್ಲಿತ್ತು. ನೀವು ಅವರ ಸ್ಟೂಡೆಂಟೇ ಹೇಳಿದ್ದು ಕೇಳಿದ್ದೀರಿ. She did not need an office to guide people ishtu tanaka. She was already guiding people in a very very subtle manner. Passive anta avaru helidralla, passive manner ಮಾಡ್ತಾ ಇದ್ರು. ಈಗ ಅದನ್ನು ಒಂದು ಸ್ವಲ್ಪ ಮಟ್ಟಕ್ಕೆ ಫಾರ್ಮಲ್ ಆಗಿ, ಸ್ವಲ್ಪ ಮಟ್ಟಕ್ಕೆ ಆರ್ಗನೈಸ್ಡ್ ಆಗಿ ಮಾಡುವ ಒಂದು ಅವಕಾಶ ಅವರಿಗೆ ತಂದಿದ್ದಾರೆ. ಆ್ಯಂಡ್ ಐ ಥಿಂಕ್ ಫಾರ್ ದ್ಯಾಟ್, on behalf of all of you here, on behalf of all the mental health professionals. ತದಬಳಿಕ ಕೇಂದ್ರ ಹೈಸ್ಕೂಲ್ ಅಸೋಸಿಯೇಷನ್ ಗೌರವ ಕಾರ್ಯದರ್ಶಿ ರಂಗನಾಥ್ ಭಟ್ ಅವರು ಮಾತನಾಡಿ, ನೂತನವಾಗಿ ಆರಂಭಗೊಂಡಿರುವ ದಿಶಾ ವೃತ್ತಿ ಸಲಹೆ ಮತ್ತು ಮಾರ್ಗದರ್ಶನ ಕೇಂದ್ರವು ಮಕ್ಕಳ ಭವಿಷ್ಯಕ್ಕೆ ಸಹಕಾರಿಯಾಗಲಿ ಎಂದು ಹೇಳಿ ಶುಭ ಹಾರೈಸಿದರು. He is going to be there in store for us, store for them when they are going to take any subject, computers or anything. And it is a herd mentality. This year everybody wants to go into computer engineering, nobody wants to go in for BSc or the pure sciences. So it's a herd mentality, and you have got to enjoy doing things, and to do that you will have to like them. And to like that, we need people like Rajeshwari to guide us into what we are doing. Things are going to be tough. This artificial intelligence, they say that 40% of the jobs are going to be eliminated. And, in order to get jobs in maybe 10 or 15 years, you have to be ready for it, you have to be employed. ಇನ್ನು ಹಿರಿಯ ಪತ್ರಕರ್ತ ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರಾದ ಜಗನ್ನಾಥ್ ಶೆಟ್ಟಿ ಬಾಳ ಅವರು ದಿಶಾ ವೃತ್ತಿ ಸಲಹೆ ಮತ್ತು ಮಾರ್ಗದರ್ಶನ ಕೇಂದ್ರಕ್ಕೆ ಶುಭ ಹಾರೈಸಿದರು. ಈಗಿನ ದಿನಮಾನದಲ್ಲಿ ಒಂದೊಂದು ದಿನವೂ ಮಹತ್ವದಾಗಿದೆ. ಸ್ಪರ್ಧಾತ್ಮಕ ಯುಗದಲ್ಲಿ ಮಾಹಿತಿಯ ಕೊರತೆ, ಆಯ್ಕೆಯಲ್ಲಿ ಆಗುವಂಥ ವೈಫಲ್ಯವು ನಮ್ಮ ಭವಿಷ್ಯವನ್ನೇ ಹೊಸಕಿಯಾಗುವಷ್ಟು ಪ್ರಭಾವಶಾಲಿಯಾಗಿರುತ್ತದೆ. ಅಂಥ ಹೊತ್ತಿನಲ್ಲಿ ನಾವೆಷ್ಟು ಬುದ್ಧಿವಂತರಾಗಿದ್ದರೂ ಸೋಲುವುದು ಅನಿವಾರ್ಯವಾಗುತ್ತದೆ. ಅದರಿಂದ ದೂರ ಇರಬೇಕಾದರೆ ನಮಗೆ ಶಿಕ್ಷಣ ಹಾಗೂ ಉದ್ಯೋಗದ ಬಗ್ಗೆ ಸರಿಯಾದ ಮಾಹಿತಿ ಹೊಂದಿರುವುದು ಅತಿ ಅಗತ್ಯ. ಅಂಥ ಕೆಲಸಗಳನ್ನು ನಮ್ಮ ದಿಶಾದಂಥ ಸಂಸ್ಥೆಗಳು ಮಾಡುತ್ತವೆ. ಆದ್ದರಿಂದಲೇ ಇಂಥ ಸಂಸ್ಥೆಗಳು ಕೇವಲ ಮಾರ್ಗದರ್ಶಕರಲ್ಲ, ಇವು ಭವಿಷ್ಯದ ಶಿಲ್ಪಿಗಳು ಎಂದು ಹೇಳಬೇಕಾಗುತ್ತದೆ. ಇಲ್ಲಿ ನೀಡುವ ಮಾರ್ಗದರ್ಶನವು ಕೇವಲ ಒಂದು ಉದ್ಯೋಗವಲ್ಲ, ಇದು ಯುವ ಜನತೆಯ ಪಾಲಿಗೆ ಒಂದು ದೊಡ್ಡ ಸಮಾಜ ಸೇವೆಯಾಗಿದೆ ಎಂಬುದನ್ನು ಒತ್ತಿ ಹೇಳಬೇಕಾಗುತ್ತದೆ. ದಿಶಾ ವೃತ್ತಿ ಸಲಹೆ ಮತ್ತು ಮಾರ್ಗದರ್ಶನ ಕೇಂದ್ರದ ಮುಖ್ಯಸ್ಥರಾದ ರಾಜೇಶ್ವರಿ ದಿ ಶೆಟ್ಟಿ ಅವರು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಪೇರೆಂಟ್ಸ್ಗೆ ಕೂಡ ನಿಮಗೆ ನೆನಪಿರಬಹುದು, ನಮ್ಮ ಸಾಧಾರಣ ಏಜ್ನವರಾದರೆ ತುಂಬ ಮಾರ್ಕ್ಸ್ ಬಂದರೆ ಸೈನ್ಸ್, ಒಂದು ಆವ್ರೇಜ್ ಬಂದರೆ ಕಾಮರ್ಸ್,
ಆರ್ಟ್ಸ್, ಕಾಲೇಜ್ 3rd ಕ್ಲಾಸ್ ನಾನು ಆರ್ಟ್ಸ್, ಆ ಟೈಮ್ ಇದ್ದಂಥದ್ದು ಮತ್ತೆ ಕ್ರಮೇಣ ಚೇಂಜ್ ಆಗ್ತಾ ಬಂತು. ಆದರೆ ಇತ್ತೀಚೆಗೆ ಹೇಗೆ ಅಂತ ಹೇಳಿದರೆ, ಒಟ್ಟು ಸಾವಿರಾರು ಕಡಲಿನ ಹಾಗೆ ಇರುವಂತಹ ಚಾಯ್ಸಸ್, ಕೆರಿಯರ್ ಚಾಯ್ಸಸ್ ಏನಾಗಬೇಕು ಎನ್ನುವಂಥದ್ದು ಮಕ್ಕಳಿಗೂ ಕನ್ಫ್ಯೂಷನ್, ಪೇರೆಂಟ್ಸಿಗೂ ಕನ್ಫ್ಯೂಷನ್. ಸೊ ಎಲ್ಲಿಯೂ ಒಂದು ಕಡೆ ಈ ವಿಚಾರ ನನ್ನ ತಲೆಯಲ್ಲಿ ಬಂದದ್ದು ಯಾಕೆಂತ ಹೇಳಿದರೆ, ನಾನು ಟೀಚಿಂಗನ್ನು ಬಿಟ್ಟು 2 ವರ್ಷ ಇದ್ದಾಗ MSW ಕೌನ್ಸಿಲಿಂಗ್ ಇಗ್ನೋದಿಂದ ಮಾಡ್ತಾ ಇದ್ದೆ. ಆಗ ನನಗೆ ಅನಿಸಿದ್ದು ಕೌನ್ಸಿಲಿಂಗ್ ಎಲ್ಲ ಬೇರೆ ರೀತಿಯ ಕೌನ್ಸಿಲಿಂಗ್, ಕ್ಲಿನಿಕಲ್ ಕೌನ್ಸಿಲಿಂಗ್ ಮಾಡೋದಕ್ಕಿಂತ ಯಾಕೆ ಈ ಕೆರಿಯರ್ ಕೌನ್ಸಿಲಿಂಗ್ ಅನ್ನು ಒಂದು ತಗೊಳ್ಬಾರ್ದು ಎನ್ನುವಂಥದ್ದು ಆಗ ನನಗೆ ನೆನಪಿಗೆ ಬಂದದ್ದು, ಸಡನ್ ಆಗಿ ಸ್ಟ್ರೈಕ್ ಆದದ್ದು. ಸೊ ಇದಕ್ಕೆ ಇವತ್ತು ಈ ಸಂಸ್ಥೆ ಹುಟ್ಟು ಹಾಕಬೇಕು ಅಂತ ಆದರೆ ಪ್ರಮುಖರು ತುಂಬ ಜನ ಇದ್ದಾರೆ. ಈ ವೇಳೆ ಡಿಕೆ ಶೆಟ್ಟಿ ಅಸೋಸಿಯೇಟ್ ಮಾಲಕರಾದ ದೇವೇಂದ್ರ ಶೆಟ್ಟಿ, ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷ ಸುಧಾಕರ್ ಪುಂಚಾ, ಎಸಿಸಿಇಐ ಜನರಲ್ ಸೆಕ್ರೆಟರಿ ವಿಜಯ್ ವಿಷ್ಣುಮಯ್ಯ ಸೇರಿದಂತೆ ಹಲವಾರು ಮಂದಿ ಗಣ್ಯರು ಪಾಲ್ಗೊಂಡಿದ್ರು. ಕಾರ್ಯಕ್ರಮವನ್ನು ಆದಿತ್ಯ ರಾವ್ ಅವರು ನಡೆಸಿಕೊಟ್ಟರು. ಹೈಸ್ಕೂಲ್ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಅವಕಾಶಗಳನ್ನು ಅನ್ವೇಷಿಸಲು ದಿಶಾ ಸಂಸ್ಥೆ ಸಹಾಯ ಕಲ್ಪಿಸುತ್ತಿದೆ. ಸರಿಯಾದ ವೃತ್ತಿ ಆಯ್ಕೆಯು ಯಶಸ್ಸಿನ ಸಾಧನೆಗಾಗಿ ದಿಶಾ ವೃತ್ತಿ ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಿದೆ. ಜೊತೆಗೆ ವಿದ್ಯಾರ್ಥಿ ಪ್ರೊಫೈಲಿಂಗ್, ಸಮಗ್ರ ವೃತ್ತಿ ಕೌನ್ಸಿಲಿಂಗ್, ವೃತ್ತಿಪರ ಬೆಳವಣಿಗೆಯ ಸಮಾಲೋಚನೆ, ಸೈಕೋಮ್ಯಾಟ್ರಿಕ್ ಪರೀಕ್ಷೆ, ಕಸ್ಟಮೈಸ್ ಮಾಡಿದ ಸಮಾಲೋಚನೆಯ ಅವಧಿಗಳು, ಜೀವನ ಕೌಶಲ್ಯ ತರಬೇತಿ, ಭಾಷಣ ಮಾಡುವ ಬಗ್ಗೆ ತರಬೇತಿ ಕಾರ್ಯಗಳನ್ನು ನೀಡಲಾಗ್ತಾ ಇದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.